ಮಾನಸಿಕ ಅಸ್ವಸ್ಥತೆ ಹೊಂದಿ ತನ್ನ ಕುಟುಂಬವನ್ನ ತೊರೆದು ಬೀದಿ ಪಾಲಾಗಿದ್ದ ಬಿಹಾರ ಮೂಲದ ಮಹಿಳೆ ಮರಳಿ ತನ್ನ ಕುಟುಂಬವನ್ನ ಸೇರಿದ ಅಪರೂಪದ ಘಟನೆ ಉಡುಪಿಯಲ್ಲಿ ನಡೆದಿದೆ. ಬಿಹಾರ ಮೂಲದ 33 ವರ್ಷದ ಸಪ್ನಾ ಎಂಬುವರು ಮರಳಿ ತಮ್ಮ ಕುಟುಂಬವನ್ನ ಸೇರಿದ್ದಾರೆ. ಈಕೆ ಉಡುಪಿಯ ಸಮಾಜ ಸೇವಕ ವಿಶ್ವಶೆಟ್ಟಿ ಹಾಗೂ ಮಂಜೇಶ್ವರದ ದೈಗೋಳಿ ಶ್ರೀ ಸಾಯಿ ಸೇವಾಶ್ರಮದ ಡಾಕ್ಟರ್ ಉದಯ್ ಕುಮಾರ್ ದಂಪತಿ ನೆರವಿನಿಂದ ಗುಣಮುಖಳಾಗಿ ವರ್ಷದ ಬಳಿಕ ತನ್ನ ಕುಟುಂಬವನ್ನ ಮರಳಿ ಸೇರಿದ್ದಾರೆ. ವರ್ಷದ ಹಿಂದೆ ಕಟ್ಟಪಾಡಿಯ ರಾಷ್ಟ್ರೀಯ ಹೆದ್ದಾರಿಯ ಡಿವೈಡರ್ನಲ್ಲಿ ಗೋಣಿ ಚೀಲಗಳಲ್ಲಿ ನಿರುಪಯುಕ್ತ ವಸ್ತುಗಳನ್ನು ತುಂಬಿಸಿ ಆಶ್ರಯ ಪಡೆದು ಹಸಿ ಮೀನು ತಿನ್ನುತ್ತಾ ಕಿರುಚಾಡುತ್ತಾ ದುರಂತ ಬದುಕು ಸಾಗಿಸುತ್ತಿದ್ದಳು. ಈಕೆಯ ದಯನೀಯ ಸ್ಥಿತಿಯನ್ನು ಕಂಡ ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ ತಿಳಿಸಲು ಯಾವುದೇ ಪ್ರಯೋಜನವಾಗಿರಲಿಲ್ಲ. ಕೊನೆಗೆ ಈ ಬಗ್ಗೆ ಮಾಹಿತಿ ಪಡೆದ ವಿಶ್ವಶೆಟ್ಟಿ ಅವರು ಕಾರ್ಯಾಚರಣೆ ನಡೆಸಿ ಸಾರ್ವಜನಿಕರ ಸಹಕಾರದಿಂದ ಮಹಿಳೆಯನ್ನ ವಶಕ್ಕೆ ಪಡೆದು ಮಂಜೇಶ್ವರದ ಶ್ರೀ ಸಾಯಿ ಸೇವಾಶ್ರಮಕ್ಕೆ ದಾಖಲಿಸಿದರು. ಈ ಸಂದರ್ಭ ಆಕೆಯಿಂದ ತೀವ್ರ ಪ್ರತಿರೋಧ ಎದುರಿಸಬೇಕಾಗಿತ್ತು. ಈ ಘಟನೆ ನಡೆದು ಇದೀಗ 1 ವರ್ಷ ಕಳೆದಿದೆ. ಸೇವಾಶ್ರಮದ ಡಾಕ್ಟರ್ ಉದಯ್ ಕುಮಾರ್ ದಂಪತಿ ವೈದ್ಯಕೀಯ ಚಿಕಿತ್ಸೆ ಹಾಗೂ ಆರೈಕೆಯಿಂದ ಚೇತರಿಸಿಕೊಂಡ ಸಪ್ನಾ ಬಿಹಾರದ ತನ್ನ ಕುಟುಂಬದ ವಿಳಾಸವನ್ನ ನೀಡಿದ್ದಾರೆ. ಈಕೆ ನೀಡಿದ ವಿಳಾಸಕ್ಕೆ ಕರೆದೊಯ್ದು ಬಿಡುವುದು ಸವಾಲಿನ ಕೆಲಸವಾಗಿತ್ತು. ಹೀಗಾಗಿ ಮುಂಬಯಿಯ ಶುದ್ಧ ಪುನರ್ವಸತಿ ಕೇಂದ್ರದ ನೆರವನ್ನು ಪಡೆದು ಆಕೆಯ ಕುಟುಂಬಕ್ಕೆ ಸೇರಿಸಲಾಯಿತು. ನೊಂದ ಮಹಿಳೆಗೆ ಉಚಿತವಾಗಿ ವೈದ್ಯಕೀಯ ನೆರವು ಹಾಗೂ ಆಶ್ರಯ ನೀಡಿ ಪುನರ್ಜನ್ಮ ನೀಡಿದ ಸೇವಾಶ್ರಮದ ಡಾಕ್ಟರ್ ಉದಯ್ ಕುಮಾರ್ ದಂಪತಿ ಸೇವೆಗೆ ವಿಶ್ವಶೆಟ್ಟಿ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಬೀದಿ ಪಾಲಾದ ಇಂತಹ ನೊಂದ ಮಹಿಳೆಯರಿಗೆ ಹುಚ್ಚುಪಟ್ಟವನ್ನ ಕಟ್ಟುವ ಬದಲು ಮಾನವೀಯ ನೆರವನ್ನ ನೀಡಿದರೆ ಒಂದು ಕುಟುಂಬವನ್ನ ಉಳಿಸಿದಂತಾಗುತ್ತದೆ. ಇಂತಹ ಪ್ರಕರಣಗಳು ವರದಿಯಾದಾಗ ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖೆಗಳು ನಿರ್ಲಕ್ಷ್ಯ ವಹಿಸಬಾರದು ಎಂದು ಅವರು ಹೇಳಿದ್ದಾರೆ. ಇದೀಗ ಸಮಾಜ ಸೇವಕ ವಿಶ್ವಶೆಟ್ಟಿ ಹಾಗೂ ಆಶ್ರಮದ ಮಾನವೀಯ ಕಾಳಜಿಗೆ ಸಾರ್ವಜನಿಕರ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. हाँ